கேந்து பண்லே மூடாயிடு தூது தூது பண்லே ಪಡ್ಡಾಯ್ಡು ಎಂಕ್ಲೇನ ಆಣಗುಂಜಿ ಪೊಂಡು ಕೊರ್ಲೆ ಎಂಚಾಂಡ ಅರ್ಥ ಆಗ್ಲಿಲ್ವಾ ಕನ್ಫ್ಯೂಸ್ ಆದ್ರ ಇದು ನಾವು ಹೇಳ್ತಾ ಇರೋದಲ್ಲ ರೀ ಕರಾವಳಿಯ ಹೀರೋ ಅರ್ಜುನ್ಗೆ ಚೆಲುವೆ ಒಬ್ಳನ್ನ ಹುಡುಕ್ತಾ ಇರೋ ರೀತಿ ಅರ್ಜುನ ಅಮೃತ ಮದುವೆಗೆ ದಿನಗಣನೆ ಶುರು ಕೋಸ್ಟಲ್ ವುಡ್ನಲ್ಲಿ ಲವ್ ಸ್ಟೋರಿ ಹವಾ ಜೋರು ಈ ಲವ್ತ ವಿಷಯನೇ ಅಂಚನೆ ಸ್ಟಾರ್ಟ್ ದುಂಬು ತೂಪಿನ್ 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 ಕರ್ನಾಟಕದಲ್ಲಿ ಕೇವಲ ಕನ್ನಡ ಚಿತ್ರಗಳು ಮಾತ್ರವಲ್ಲ ಇದೀಗ ತುಳು ಭಾಷೆ ಚಿತ್ರಗಳು ಕೂಡ ಹವಾ ಸೃಷ್ಟಿಸಿವೆ ಹೌದು ಕರಾವಳಿಯ ಅಲಿಯ ಮಧ್ಯೆ ಪ್ರೇಮದ ಅಲಿಯ ಕಥೆಯನ್ನ ಹೇಳಲು ಹೊಸ ಟೀಮ್ ಸಜ್ಜಾಗಿದೆ ಅದುವೇ ಅರ್ಜುನ್ ವೆಡ್ಸ್ ಅಮೃತ ಸಿನಿಮಾ ಈಗಾಗಲೇ ಹಾಡುಗಳ ಮೂಲಕ ಗಟ್ಟಿಮೇಳ ಶುರುವಿಟ್ಟುಕೊಂಡಿರುವ ತುಳು ಚಿತ್ರ ಅರ್ಜುನ ವೆಡ್ಸ್ ಅಮ್ಮು ಶೀಘ್ರದಲ್ಲೇ ಪ್ರೇಕ್ಷಕರ ಆಶೀರ್ವಾದದೊಂದಿಗೆ ಸಪ್ತಪದಿ ತುಳಿಯೋಕೆ ಸಜ್ಜಾಗ್ತಿದ್ದಾರೆ ಅನೂಪ್ ಸಾಗರ್ ನಾಯಕ ನಟನಾಗಿ ಕಾಣಿಸಿಕೊಂಡಿದ್ದು ಆರಾಧ್ಯ ಶೆಟ್ಟಿ ಜೋಡಿಯಾಗಿದ್ದಾರೆ ಟೈಟಲ್ ಹೇಳುವಂತೆ ಇದೊಂದು ಪಕ್ಕಾ ರೊಮ್ಯಾಂಟಿಕ್ ಲವ್ ಸ್ಟೋರಿಯಾಗಿದ್ದು ಸೆಂಟಿಮೆಂಟ್ ಹಾಗೂ ಕಾಮಿಡಿಗೆ ಹೆಚ್ಚು ಒತ್ತು ಕೊಡಲಾಗಿದೆ ಯುವ ನಿರ್ದೇಶಕ ರಘು ಶೆಟ್ಟಿ ಆಕ್ಷನ್ ಕಟ್ ಹೇಳಿರುವ ಅರ್ಜುನ್ ವೆಡ್ಸ್ ಅಮೃತ ರಿಲೀಸ್ಗೆ ರೆಡಿಯಾಗಿದೆ ನವೀನ್ ಡಿ ಪಡೀಲ್ ಭೋಜರಾಜ ವಾಮಂಜೂರ್ ಅರವಿಂದ್ ಬೋಳಾರ್ ಸಂದೀಪ್ ಶೆಟ್ಟಿ ಪ್ರಸನ್ನ ಶೆಟ್ಟಿ ಸೇರಿದಂತೆ ಹಲವು ಕಲಾವಿದರು ಮುಖ್ಯ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ ಆಚಾರ ವಿಚಾರವೇನಿಲ್ಲ ಲವ್ ಸ್ಟೋರಿಯೇ ಎಲ್ಲ ರೊಮ್ಯಾಂಟಿಕ್ ಲವ್ ಸ್ಟೋರಿಗೆ ಮ್ಯೂಸಿಕಲ್ ಟಚ್ ಇಲ್ಲಿವರೆಗೆ ಬಂದಿರುವ ತುಳು ಸಿನಿಮಾಗಳಲ್ಲಿ ತುಳುನಾಡಿನ ಭಾಷೆ ಅಲ್ಲಿಯ ಸಂಸ್ಕೃತಿ ಆಚಾರ ವಿಚಾರಗಳನ್ನ ಬಿಂಬಿಸ್ತಿದ್ವು ಆದ್ರೀಗ ಈ ಎಲ್ಲಾ ಅಂಶಗಳನ್ನ ಬದಿಗೊತ್ತಿ ವಿಭಿನ್ನ ಪ್ರಯತ್ನ ಮಾಡಿದೆ ಅರ್ಜುನ್ ವೆಡ್ಸ್ ಅಮೃತ ಟೀಮ್ ರೊಮ್ಯಾಂಟಿಕ್ ಲವ್ ಸ್ಟೋರಿಗೆ ಮ್ಯೂಸಿಕಲ್ ಟಚ್ ಕೂಡ ಸಿಕ್ಕಿರೋದು ಚಿತ್ರದ ಪ್ಲಸ್ ಪಾಯಿಂಟ್ ಹೀಗಾಗಿ ಇದೊಂದು ಮ್ಯೂಸಿಕಲ್ ಲವ್ ಸ್ಟೋರಿ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಈಗಾಗಲೇ ಈ ಚಿತ್ರದ ಎಲ್ಲಾ ಹಾಡುಗಳು ನೋಡುಗರ ಗಮನ ಸೆಳೆದಿವೆ ಎಲ್.ಎನ್. ಶಾಸ್ತ್ರಿ ಅವರ ಪತ್ನಿ ಸುಮಾ ಶಾಸ್ತ್ರಿ ಅವರ ಸಂಗೀತದಲ್ಲಿ ಹಾಡುಗಳು ಸುಮಧುರವಾಗಿ ಮೂಡಿ ಬಂದಿವೆ ನಾನೇನು ಮಾಡಿದೆ ಅಂದರೆ ನಾನು ಒಂದು ಕ್ಯಾರೆಕ್ಟರ್ನ ಇಟ್ಕೊಂಡ್ಬಿಟ್ಟು ಒಂದು ಲೈಫ್ ಸ್ಟೋರಿ ಹೇಳಕ್ಕೆ ಹೋದೆ ಈ ಸಿನಿಮಾ ಮೂಲಕ ಒಬ್ಬ ಪರ್ಸನ್ದು ಸೊ ಅವ್ನ ಲೈಫಲ್ಲಿ ಬರೋ ಏರಿಳಿತಗಳು ಯಾವ್ಯಾವ ಹಂತದಲ್ಲಿ ಯಾವ್ಯಾವ ಏಜಲ್ಲಿ ಹೆಂಗೆ ಬರುತ್ತೆ ಅಂತ ಸೊ ಅದನ್ನೆಲ್ಲ ಇಟ್ಕೊಂಡ್ಬಿಟ್ಟು ಈ ಸಿನಿಮಾ ಮಾಡಿದ್ದು ಸೊ ನನಗೆ ಸಂಗೀತಕ್ಕೆ ಮಹತ್ವ ಕೊಟ್ಟೆ ಸಿನಿಮಾ ಮಾಡಬೇಕು ಇಟ್ಸ್ ಮ್ಯೂಸಿಕಲ್ ಲವ್ ಸ್ಟೋರಿನೇ ಆಗಬೇಕು ಸಿನಿಮಾ ಅಂತ ಇಂಟೆನ್ಷನಿಂದ ನಾನು ಈ ಸಿನಿಮಾ ಸ್ಟಾರ್ಟ್ ಮಾಡಿದ್ದು ನಮ್ಮದು 7 ಸಾಂಗ್ಸ್ ಇದೆ ನಮ್ಮ ಸಿನಿಮಾದಲ್ಲಿ ಇವತ್ತು ನಮ್ಮ ಸಿನಿಮಾದ ಸಾಂಗ್ಸು ಎಲ್ಲರ ಕಡೆಯಿಂದ ಅಪ್ರಿಷಿಯೇಟ್ ಆಗಿದೆ ಜೇಂಕರ್ ಆಡಿಯೋ ಅವರು ರಿಲೀಸ್ ಮಾಡಿರೋದು ಸೊ ಎಲ್ಲ ವಿಭಾಗದಲ್ಲೂ ಅಥವಾ ಎಲ್ಲ ಥರ ಕ್ಯಾಟಗರಿ ಜನರಿಂದನೂ ನಮ್ಮ ಸಾಂಗಿಗೆ ಅಪ್ರಿಷಿಯೇಷನ್ ಸಿಕ್ಕಿದೆ ಮೊಟ್ಟ ಮೊದಲ ಬಾರಿಗೆ ಸಂಗೀತ ಸಂಯೋಜನೆಗೆ ಇಳಿದಿರುವ ಸುಮಾ ಶಾಸ್ತ್ರಿ 7 ಅದ್ಭುತ ಹಾಡುಗಳನ್ನ ಕಂಪೋಸ್ ಮಾಡಿದ್ದಾರೆ ಲೋಕು ಕುಡ್ಲ ರಾಜೇಶ್ ಶೆಟ್ಟಿ ದಾಮೋದರ ದೊಂಡೊಲೆ ಸಾಹಿತ್ಯ ಒದಗಿಸಿದ್ದಾರೆ ಎಲ್.ಎನ್. ಶಾಸ್ತ್ರಿ ರಾಜೇಶ್ ಕೃಷ್ಣನ್ ಹೇಮಂತ್ ಕಂಠಸಿರಿಯಲ್ಲಿ ಅರ್ಜುನ್ ವೆಡ್ಸ್ ಅಮೃತ ಹಾಡುಗಳು ಅದ್ಭುತವಾಗಿ ಮೂಡಿ ಬಂದಿವೆ ಹಳೆಯ ಪ್ಯಾಟರ್ನ್ ಕೈಬಿಟ್ಟು ಹೊಸ ಪ್ರಯೋಗದತ್ತ ಮುಖ ಮಾಡಿರುವ ಹೊಸಬರ ತಂಡವೊಂದು ಸ್ಯಾಂಡಲ್ವುಡ್ ರೇಂಜ್ಗೆ ಪ್ರಾದೇಶಿಕ ಸಿನಿಮಾ ಮಾಡಿ ಮುಗಿಸಿದ್ದಾರೆ ಬೆದ್ರಾ 9 ಕ್ರಿಯೇಷನ್ಸ್ ಲಾಂಛನದಲ್ಲಿ ಸಿನಿಮಾ ರೆಡಿಯಾಗಿದೆ ಒಟ್ಟಾರೆ ಹಾಡುಗಳ ಮೂಲಕ ಗಟ್ಟಿಮೇಳ ಶುರುವಿಟ್ಟುಕೊಂಡಿರುವ ಅರ್ಜುನ್ ವೆಡ್ಸ್ ಅಮೃತ ಚಿತ್ರ ಶೀಘ್ರದಲ್ಲೇ ತೆರೆ ಮೇಲೆ ಬರಲಿದೆ ಎಂಟರ್ಟೈನ್ಮೆಂಟ್ ಬ್ಯೂರೋ ದಿಗ್ವಿಜಯ ನ್ಯೂಸ್ ನಿನ್ನೆಲ್ಲ ಅಮೃತ ಪ್ರಾಬ್ಲಮ್ ದಾದಯ